ಕೆಂಪು ತಾವರೆ ಆ ನೀರಿಗಾದರೆ ಈ ಹೊನ್ನ ತಾವರೆ ನನ್ನಾಸೆಯ ಸರೆ ಮಿಂಚೆಂಬ ಬಳ್ಳಿಗೆ ಮೇಘದ ಆಸರೆ ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಸರೆ ಯುಗಗಳು ಜಾರಿ ಉರುಳಿದರೇನು ನಾನೆ ನೀನು ನೀನೆ ನಾನು ಆದ ಮೇಲೆ ಇನ್ನಿದೆ ಒಡೆ ಉಂತಲೆ ದಾದೆ ಸಿಂಪಲ್ ಉಂತಾಯ ಉಂತಾಯ ಬಸ್ಸ ಉಂಟಾವು ನಾವು ಹೆಂಗ ಬೆಳಿಗ್ಗೆ ಬರ್ತನು ಉಂತಾಯನೆ ಸಿಂಪಲ್ ಬಾಯ್ ಚಾಪರ್ಯರ ಬಯ್ಯದ ಬಕೇರಿ ಲೈವ್ ವೆಲ್ಕಮ್ ಅಲ್ತಂದ್ರೆ ಪದ್ಯ ನನಗೆ ಒಂದೇ ಇರತ್ತೆ ಎಲ್ಲೆಲ್ಲಿ ನಾನು ಮನಲಿದ ಬೆಳ್ಳಿಯನ್ನೇ ಕಾಣುವೆ ಓ ಐಕ ಐಕ ಎಲ್ಲೆಲ್ಲಿ ನೋಡಲಿ ಮನಲಿದ ಬೊಳ್ಳಿಯನ್ನೇ ಕಾಣುವೆವರು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಆತು ಸೋಕುದ ಪದ್ಯ ಉಂಟಾರವಂತೀನಿ ಹೌದಾ ಎಂಚ ಮನಳಿದ ಎಂಗಲ್ಪ ಮನಳಿದ ಬೊಳ್ಳಿ ಹೆಜ್ಜಿ ಬೆಳ್ಳಿಯರ ಹೆಜ್ಜಿ ಬಳ್ಳಿಲ ಹೆಜ್ಜಿ ಮನಳಿದ ಮಿಂಚೆಂಬ ಬಳ್ಳಿಗೆ ಮೇಘದ ಸರೆ ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಸರೆ ಆ ಕೆಂಪು ಮನಲಿ ಆಳು ಅದು ಹೋಗಿದೆ ಅಂದ ಕೆಂಪು ಮನಲಿ ಆಳು ಅದು ಪೋತುಂಡೆ ಇತ್ತೆ ಕೆಂಪು ಮನಲಿ ಬರ್ಪಿನತ ರವಿಯನ್ನು ಕಾಣದೆ ಹಗಲೆಂದು ಆಗದು ನಿನ್ನನ್ನು ನೋಡದೆ ಈ ಪ್ರೀತಿ ನಿಲ್ಲದು ಕಡಲನ್ನು ಸೇರದೆ ನದಿಯಲ್ಲಿ ಕಾಣುವೆ ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ ಎಣ್ಣಿನ ಗಂಗಸರ್ ಎಂಜಿನೇ ಏನೇ ಮಂತಿನೇ ಸಿಂಪಲ್ ಬಾಯ್ ದಾದಿ ಅವಸ್ಥೆ ಓ ಸಿಂಪಲ್ ಬಾಯ್ ಚಾಪರಿಯಾರ ಬೈಯದ ತಿಂಡಿ ತಿನ್ನಿಯಾರ ಬೈಯದ ಹೋಟೆಲ್ ಪೋಯಾರ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ ಮಳೆ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ಕಣ್ಣನ್ನೆ ಕರೆದು ಹೊಂಗನ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧ ಮಿಡಿದೆ ಮೂಡಿದ ಪ್ರೇಮದ ಸೊಗಸಾದ ಕಾರಂಜಿ ಬಿರಿದೆ ಸೊಗಸಾದ ಕಾರಂಜಿ ಬಿರಿದೆ ಒಡನಾಳ ಮೊರೆದು ಒಡನಾಟ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ಋತುಮಾನ ಮೀರಿ ಹೊಸಗಾನ ತೋರಿ ಹಿತವಾದ ಮಾಧುರಿಯ ಮಿಂದೆ ತೀರದ ಮೋಹದ ಇನಿದಾದ ಆನಂದ ತಂದೆ ಇನಿದಾದ ಆನಂದ ತಂದೆ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ಕೊಂಚ ಕೂಲಿ ದೆಕ್ಕುಜಿ ದಪ್ಪ ಸೊಲು ಲಿಪ್ಟಿಗೆ ಪಾಡೆ ಕೂಲಿ ಬೊಲ್ದು ತೋಜಿ ಅಂದಂದಿ ಯಾರು ಕೂಲಿ ದೆಕ್ಕುಜಿ ಅಂತ ಕಾಣೆ ಮಾತ್ರ ದೆಕ್ಕು
ಈ ಕೂಡಿ ಗಡಿ ಗಡಿ ದೆಕ್ಕ ನಾವು ತರೆಯುಜ ಮಾರ್ರೆ ಗಡಿ ಗಡಿ ದೆಕ್ಕರಪ್ಪಡ ಅಂಚ ಆತ್ ಸೊಗರ ಕೂಲಿಂಡು ಒಂದೇ ಸಲ ದೆಕ್ಕುನೆ. ವೆರಿ ಗುಡ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಮೌನೇಶ್ ಅವರು. ಮೌನೇಶ್ ಅವರು ವೆಲ್ಕಮ್ ಲೈವಿಗೆ ಒಂದು ಲೈಕ್ ಕೊಡಿದವ್ರು ಲೈಕ್ ಕೊಡಿ. ಚೆಲು ಭಾಷೆ ಅಂತ ಹೇಳ್ತಾರೆ, ಥ್ಯಾಂಕ್ ಯು. ಚಾಪರ್ಯರೆ ಬಳ್ಳಿ ಅಂದಿ ಎನ್ನದು ಇತ್ತ ಈರಿನ ಪದ್ಯಕ್ಕೆ ಎನ್ನಗ ತಾರೆ ಕುತ್ತರೆ ಸುರುವಾಂಡು ಚಾಪರ್ಯರೆ ಪುಡಾವ ಪರ್ದು ಬಲಿ ಚಾಪರ್ನ ತಾರೆ ಕುತ್ತನು. ನಿಖಿಲ್ ಅವರು ಬಂದರು. ಹಾಯ್ ನಿಖಿಲ್ ಅವರೇ, ವೆಲ್ಕಮ್. ನಿಖಿಲ್ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ ನಿಮ್ಮದು ಸಾಯಂಕಾಲದ್ದು? ಅವು ಕೂಲಿ ಹಚ್ತಾರೆ ಅದಾನೆ. ಅನ್ನಂದು ಓಲಾಪು ಎಂಗುಳು ಕೂಲಿಯೇ ಬಂದಿನಿ ಎಂಕ್ ಅವೇ ಎಂಗುಳು ಕೂಲಿಯೇ ಬಂದಿನಿ ಇದು ಓಲ ಪಲ್ಲೆದು ಆಲ ಬೇಜಾರಿಗೆಂಗ್ಲಿ ಆಯ್ತು ಅಂತ ಹೇಳಿದೆ. ಊಟ ಆಯಿತಾ? ಆಗಿದೆ ನಿಖಿಲ್ ಅವರೇ, ನಂದು ಊಟ ಆಗಿದೆ, ಮಧ್ಯಾಹ್ನ ಊಟ ಆಗಿದೆ. ಈಗ ಕಾಫಿ ಚಹಾ ಕುಡಿದು ಬಂದದ್ದು, ಟೀ ಕುಡಿದು ಈಗ ಟೀ ಕುಡಿದು ಸೀದಾ ಬಂದದ್ದು ನಾನು. ಎಲ್ಲಿ ಕುಂತು ಹಾಡುತ್ತೀರಿ? ಮನೆಯಲ್ಲಿ ಮಾರ್ರೆ, ನಮ್ಮ ಮನೆಯಲ್ಲಿ, ನಮ್ಮ ಮನೆ ಇದು. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. एक हेल्मेट पाड़ दाने कंग्रेचुलेशन शॉर्ट वीडियो यो अव ಏಪದೆ ಅವು ದುಂಬುದ ಇತ್ತದತ್ತ ಅವು ದುಂಬುದ ಮಸ್ತ್ ಸಮಯ ಅಂಡು 2-3 ವರ್ಷ ಅಪ್ಪಗೆ ಹೆಲ್ಮೆಟ್ ಪಾಡ್ರೆ ಇತ್ತು ಜೊತೆ ಇತ್ತೇ ಕಂಪಲ್ಸರಿ ಹೆಲ್ಮೆಟ್ ಪಾಡೋಡು. ಜಿಮೇಲ್ ಹಾಯ್ ಅಂತೇಳಿ, ಹಾಯ್ ಜಿಮೇಲ್ ಅವರೇ ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ. ಹಾಗೆ ಸಬ್ಬಾಗದಿದ್ದರೆ ಸಬ್ಬಾಗಿ. ಯಜಮಾನ್ರಿಲ್ಲ ಇದ್ದಾರೆಪ್ಪ, ಯಜಮಾನ್ರಿದ್ದಾರೆ, ಅವರು ಡ್ಯೂಟಿಯಲ್ಲಿ ಬಂದು ಮಲಗಿದ್ದಾರೆ ಈಗ. ಯಜಮಾನ್ರಿದ್ದಾರೆ. ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನ ಪ್ರೀತಿ ಹೊತ್ತು ತರುವೇನ. ಯಜಮಾನ್ರನ್ನು ಕೇಳುವಾಗ ಯಜಮಾನ್ರು ಕೇಳ್ತಾ ಇದ್ದಾರೆ ಯಾರು ಕೇಳುದು ಅಂತ. ಯಜಮಾನ್ರು ಕೇಳ್ತಾ ಇದ್ದಾರೆ ಯಾರು ಕೇಳುದು ನನ್ನನ್ನಂತ. ತಂಜನ ಗಂಜಿ ಉಂಡು ಬಲ್ಯ ಚಟ್ನಿ ಉಂಡು ತೆಲಿ ಪರ್ದು ಪಿಲಿಗೊಬ್ಬು ಜೋಗಿ ಈ ಪನೊಂದುಲ್ಲೇರು ತಂಜನ ಉನಿಯರ ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಪ್ಪ, ಏನೇನು ತೊಂದರೆ ಆಗೋದು? ಅವರನ್ನು ಪರ್ಮಿಷನ್ ತಗೊಂಡು ಲೈವ್ ಮಾಡೋದಲ್ಲ ನಾನು. ತೊಂದರೆ ಯಾಕೆ? ಸಪೋರ್ಟ್ ಇದ್ದಾರೆ ಅವರು ನನಗೆ, ಯಾಕೆ ತೊಂದರೆ ಇಲ್ಲ. ಉಲ್ಲಾಸದ ಹೋಮಳೆ ಜಿನುಗುತ್ತಿದೆ ನನ್ನಲಿ, ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲಿ. ಮುಂಜಾನೆಯು ನೀ ಮುಸ್ಸಂಜೆಯು ನೀ ನನ್ನೆದೆಯ ಬಡಿತವು ನೀ, ಹೃದಯದಲ್ಲಿ ಬೆರೆತಿರು ನೀ. ಲೈವ್ಗೆ ಬಂದರು ಒಂದೊಂದು ಲೈಕ್ ಕೊಡಿ ಆಯ್ತಾ. ತಾಸದ ಪೆಟ್ಟುಗ ಊರುದ ಪಿಲಿಕುಲು ನಲಿಪುನ ಪುಲುತು ಯಾರ, ಆಸೆದ ಕಣ್ಣಗ ಊರುದ ಪೊಣ್ಣುಲು ಪುನ ಮಲುತು ಯಾರ. ನನ್ನೀ ಮನ ನಿನ್ನ ಶ್ರೀಹ. ಮೆಸೇಜ್ ಎಲ್ಲ ಇಲ್ಲ, ಎಲ್ಲಿ ಹೋಯಿತು ಮೆಸೇಜು ನೋಡಿ. ಯಾರಾದ್ರಿದ್ರೆ ಮೆಸೇಜ್ ಹಾಕಿ. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವ ನೀ ತಂದೆ. ನಿರಂಜನ್ ಅವರು ಬಂದರು. ಹಾಯ್ ನಿರಂಜನ್ ಭಟ್ರೆ ವೆಲ್ಕಮ್. ದೇವರೇ ಅಂತ ಹೇಳ್ತಾ ಇದ್ದಾರೆ. ಬಲಿ ಚಾಪರ್ದು ಬತ್ತೆ ಭಟ್ರೆ ಈರು ಪರ್ಲೆ ಎನ್ನಲೆ ಕೊಡ್ಲ. ಲೈಕ್ ಡನ್ ಮ್ಯೂಟ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಹೊರಗಿದ್ದೀರಾ ದೊಡ್ಡಪ್ಪ ಅವರೇ? ಓಕೆ, ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ದೊಡ್ಡಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓ ನಾನು ಜಿತೇಂದ್ರ, ನೀನು ಶ್ರೀದೇವಿ, ದಿಲ್ ಡ್ಯಾನ್ಸ್ ಹಾಡೋಣ ಬಾರ. ಮಡಿಕೇರಿಲಿ ಮಡಿಕ್ಯ ಮ್ಯಾಲೆ ನಂದು ನಿಂದು ಒಂದು ಡ್ಯಾನ್ಸು. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ, ತೊಂದರೆ ಇಲ್ಲ, ತಬಲೆ ಇದೆ. ಎಂಚಿನಿ
ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಕೆಬಿತ 10 kg ఉందా ಒಂದು ಲೆಕ್ಕ ಮಲ್ದ ಜಿ కేజీ ಲೆక్క ಮಲ್ದ ಜಿ 10 kg ಉಪ್ಪಂದು ಎನ್ನ ಕೆಬಿ ಪೊಲಿವು ಅವು 10 kg 10 kg ಇತ್ತುಂಡ. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು. ಡ್ರೈವಿಂಗ್ ಲವರ್ ಬಂದರು. ಹಾಯ್ ಡ್ರೈವಿಂಗ್ ಲವರ್ ಅವರೇ ವೆಲ್ಕಮ್. ಸುಪ್ರೀತ್ ಕರಿತೇನೆ ಆಯಿತಾ. ಹಾಯ್ ಸುಪ್ರೀತ್ ಅವರೇ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಚಹಾ ಕುಡಿ, ಬನ್ನಿ ಯಜಮಾನ್ರು ಕರ್ಕೊಂಡು ಬನ್ನಿ. ಓಕೆ ಬರುವ ಮೌನೇಶ್ ಅವರೇ, ಖಂಡಿತ ಬರುವ. ಕಾಣದಂತೆ ಮಾಯವಾದ ನಮ್ಮ ಶಿವ ಶಾಲ ಮಾಡಿ ಓಡಿ ಹೋದನಂತ ಹೇಳ್ತಾ ಇದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದೆಲ್ಲ ಕೊಟ್ಟು ಬಿಡುವುದೆಲ್ಲ ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನನ್ನಿದೆ ಕೋಗಿಲೆಯು ನಿಂಗಾಗಿ ಹೇಳುವೆ ಕತೆ ನೂರನು. ನಾನಿಂದು ನಗಿಸುವೆ ನಿನ್ನನು. ಲೈವಿಗೆ ಬಂದಿರೋದೊಂದು ಲೈಕ್ ಕೊಡಿ ಆಯಿತಾ. ഇരുളಲ್ಲಿ ಕಾಣುವೆ ಕಿರು ನಗೆಯನು. ಮೊಬೈಲ್ ಲೈಫ್ ಎಡ್ಡೆನಾ ಬೋಡ ಹತ್ತು ಪುರಾಣ ಕಾಲದ ಲೈಫ್ ಆವ. ಮೊಬೈಲ್ ಲೈಫ್ ನಮ್ಮ ಅಡಿಕ್ಟ್ ಅದು ಪೋತತ್ತಿತ್ತೆ ಮೊಬೈಲ್ಗೆ. ಪುರಾಣ ಕಾಲದ ಲೈಫ್ಲ ಎಡ್ಡೆ ಎತ್ತಂತ ಜೋಡಿಗೆ ನಮ್ಮಕ್ಕ ತಿಕ್ಕದಿನ ಮೊಬೈಲ್ ಲೈಫ್ ಅತ್ತೆ ಇತ್ತ ಐಟಿ ನಮ್ಮ ಜೀವನ ಅಂಚ. ಓವುಲ ಎಡ್ಡೆಜ್ಜಿ ಓವುಲ ಎಡ್ಡೆ ಹತ್ತಲ ಪಂಡಲ ಆಪುಜಿ ದಾದಂದೆ ಗೊತ್ತಾಪುಜಿ ದೊಡ್ಡರಾಸಿ ನಮ್ಮ ಅಪ್ಡೇಟ್ ಅವಡ ಆತೆ. ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ ಅವರೇ, ಥ್ಯಾಂಕ್ ಯು. ಜೊತೆಯಾಗಿ ನಡೆವೆನು ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು. ಬೆಸ್ಟ್ ಪುರಾಣ ಕಾಲ ಬೋಡು 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 ಅವಿತೆ ರೀಕ್ರಿಯೇಟ್ ಆಪುಡ. ಪುರಾಣ ಕಾಲ ರೀಕ್ರಿಯೇಟ್ ಆವೇನು ಸಾಧ್ಯ ಇಜ್ಜಿಯೇ ಆಂಡಲ ನಮ್ಮ ಒಪ್ಪನ ಕಲಿಯುಗ ಎಂಡ ಅವಡ ಪುರಾಣ ಕಾಲ ಬರೋಡಂಡ. ಸತ್ಯಕಾಲ ಸತ್ಯಯುಗ ಬಕ್ಕ ತ್ರೇತಾಯುಗ ಬಕ್ಕ ಕೂಡ ದ್ವಾಪರ ಯುಗ ಒಂದು ಕಲಿಯುಗ 4 ಯುಗ ಅತೆ. ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗದ ಎಂಡ ಸತ್ಯಯುಗ ಬರ್ಪುಡ್ತೋ ಜೋಡು ಹೆಂಗೆ ಗೊತ್ತುಜ್ಜಿ. ಜಸ್ಟ್ ಏನು ಓದಿನ ಪನ್ಯ ಆತೆ. ದೊಡ್ಡಪ್ಪ ಅವ್ರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ಕೇಶವ್ ಬ್ರೋ ಬರ್ತೀರಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಕೇಶವ್ ಬ್ರೋ. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಕೇಶವ್ ಬ್ರೋ ಬೊಂಬೈ ಡುಲ್ಲರ ಚಾಪರಿಯರ ಪಲ್ನೆ ಒಡೆಪ್ಪಾವು ತಿಂಡರ ಪಲ್ನೆ ಬೊಂಬೈದ ಸ್ಪೆಷಲ್ ಒಡೆಪ್ಪಾವು ತಿಂಡರ. ಈ ರಾತ್ರಿ ಹಾಡು ಪಿಸು ಮಾತಲಿ ಕಲಿಯುಗಾದ ಸತ್ಯಯುಗ ಬರ್ಪುಂಡು ಅತೆ. ಕಲಿಯುಗಾದ ಸತ್ಯಯುಗ ತೋಜೋಡತೆ ಐದಕ್ಕ ನಮಕ್ ತ್ರೇತಾಯುಗನ ಅಂದ ಐದಕ್ಕ ದ್ವಾಪರ ಯುಗ ಐದಕ್ಕ ಕೂಡ ನಮ್ಮ ಕಲಿಯುಗ ಬರ್ಪ ಅಪ್ಪ ನಮ್ಮ ಪೂರ ಬರ್ಪನ ಗುಡೋರ. ನಮ್ಮ ಹೆಮ್ಮೆಯ ಕನ್ನಡತಿಗೆ ಒಂದು ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ ಅವರೇ. ನೀನೆಲ್ಲಿ ನಾನಿ ಮಧ್ಯಾಹ್ನ ಕಲಿಯುಗ ಸಂಜೆ ಗಂಗಸರಯ ಹಿರೆಗವ್ವಿ ಎರೆಗ ಕೇಶವ ಬ್ರೋ ಗವ್ವಿ ಬಕ ಹೋಲೆ ಜಿಯ ಪಕ್ಕಿ ಅವಡು ಯಾವು ಅದೇ ಪಕ್ಕಿ ಅವತೆ ಪಕ್ಕಿಗೆ ಆಯುಷ್ಯ ಕಮ್ಮಿ ಮನುಷ್ಯನ ಆಯುಷ್ಯ ಒಯ್ಕಲೆಜ್ಜ ಅಂದಿಯೇ ಪಕ್ಕಿಗೆ ಪೂರ ಆಯುಷ್ಯ ಕಮ್ಮಿ ಅತೆ. ಪಾರಿವಾಳ ಅವರು ಬಂದರು. ಹಾಯ್ ಪಾರಿವಾಳ ವೆಲ್ಕಮ್. ನವೀನ್ ಬ್ರೋ ಪಾರಿವಾಳ ಲೈಕ್ ಅಂತ ಹೇಳ್ತಾ ಇದ್ದಾರೆ. ವಡಪಾವು ಬೇಕು ಅಕ್ಕ. ಅಯ್ಯೋ ವಡಪಾವು ಬೊಂಬೈಯಲ್ಲುಂಟು, ನೀವು ಕೇಶವನ ಜೊತೆ ಹೋಗ್ಬೇಕಿತ್ತಲ್ಲ. ವಡಪಾವು ಬೊಂಬೈಯಲ್ಲಿದೆ, ಇಲ್ಲಿಲ್ಲವ ಮಾರ್ರೆ. ಇನ್ನು ಒಲ್ಪೂರು ಎನ್ನ ಮಂಗಳೂರಿ ಮಂಗಳೂರು ಸೃತ್ಕಲ್. ಯೂಸರ್ ಅವರು ನಿಮ್ಮದು ಚಾನಲ್ ಇದೆಯೋ ಯೂಸರ್? ಪಾರಿವಾಳ ಹಾಯ್ ಅಂತ ಹೇಳ್ತಾ ಇದ್ದಾರೆ ದೊಡ್ಡಪ್ಪ ಅವರು. ನೀರೆಲೆಗಳ ತಕ್ಕದಿಕ್ಕಿನಿಯೊಳಗೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಎಲ್ಲಂಜಿ ನೇಮ ಉಂಡತೆ ಅಲ್ಲಿ ಬಂದಂದು ನೇಮ ಉಂಡು, ನೀವು ಮಾಡಿಕೊಡಿ. ಹೊಸಬೆಟ್ಟು ಗೊತ್ತುಂಡು ಹೊಸಬೆಟ್ಟು ಗೊತ್ತುಂಡು ಅಲ್ಪ ನೇಮ ಗೌಜ್ಯತೆ
ಕೇಶವ್ ಬ್ರೋ ಸಪೋರ್ಟಲ್ಲಿರಾ ಆಯ್ ದೊಡ್ಡಪ್ಪ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪನವರಿಗೆ ಹ್ಯಾಪಿ ನ್ಯೂ ಇಯರ್ ಹೇಳಿಲ್ವಾ ನಾನು? ನಿನ್ನೆ ಬಂದಿದ್ರಲ್ಲ ದೊಡ್ಡಪ್ಪ ನೀವು. ಕೇಶವ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಕೇಶವ್ ಬ್ರೋ, ಥ್ಯಾಂಕ್ ಯು. ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ. ರಾಘವೇಂದ್ರ ಅವರು ಬಂದರು. ಹಾಯ್ ರಾಘವೇಂದ್ರ ಅವರೇ, ವೆಲ್ಕಮ್. ರಾಘವೇಂದ್ರ ಕಾಫಿ ಆಯಿತಾ? ಸ್ನ್ಯಾಕ್ಸ್ ಏನಾದರೂ ತಿಂದ್ರಾ ಸಂಜೆದ್ದು? ಪಾರಿವಾಳ ಹ್ಯಾಪಿ ನ್ಯೂ ಇಯರ್. ಸೂಪರ್ ಸಪೋರ್ಟ್ ಇದೆ ಕೇಶವ್ ಬ್ರೋ. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಪಟಾಕಿ ಎಲ್ಲ ಬಿಡ್ತಾ ಇದ್ದಾರೆ ನ್ಯೂ ಇಯರ್ಗೆ. ಥ್ಯಾಂಕ್ ಯು. ಇನ್ಸ್ಟಡ್ ಪಲ್ಯ ಅಕ್ಕ, ಇನ್ಸ್ಟ ಇಲ್ಲವಾ? ಕೇಶವ್ ಬ್ರೋ ಸೂಪರ್ ಪಣದಲ್ಲಿ ಪ್ರೀತಿಯ ಪಾರಿವಾಳ ಈರ ಪಂಡರತೆ ಹೊಸ ಬೆಟ್ಟುಡು ಮೊಕ್ಕಲ ಗುರ್ತೊಂಡೆ ಶಿವರಾಜ್ ದೇವರಾಜ್ನ ಕಲ ಗುರ್ತೊಂಡ ಶಿವರಾಜ್ ದೇವರಾಜ್ ಅಕುಲವು ಉಪ್ಪು ತಾಲಿ ಮುಡುಪುರ ಉಪ್ಪು ಇರತ್ತೆ ಹೊಸ ಬೆಟ್ಟುಡು. ಪ್ರೀತಿಯ ಪಾರಿವಾಳ ಹಾರಿ ಹೋಯಿತು ಗೆಳೆಯ, ಮನಸ್ಸಿನ ತಳಮಳ ಮಾಡಿ ಹೋಯಿತು ಗೆಳೆಯ ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾಸ್ಕರ್ ಅವರು. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಇಜ್ಜ ಓಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ. ರಾಘವೇಂದ್ರ ಯಾಕೆ ಮಾರ್ಯಾರ ಅರುಳುದು? ಅಳಬೇಡ ಮುದ್ದು ಜಾಣ, ಅಳಬಾರ್ದು ಯಾಕೆ ಹೇಳುವುದು ಮಾರ್ರೆ ರಾಘವೇಂದ್ರ ಅವರೇ. ದೊಡ್ಡಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಯಾನ್ ಅಡೆ ಬ್ಯಾಂಡ್ಗೆ ಬ್ಯಾಂಡ್ಗೆ ಬರ್ಪಾರ. ಅಕುಲು ತಾಲೀಂಪುರ ಅವಳು ಗೊಬ್ಬ ತಾಲೀಂಪುರ ಮಲ್ಪಿರವಳು ಮೆರವಣಿಗೆ ಪುರಾಣ ತಾಲೀಂಪುರ ಮುಂದೆ ಮಲ್ಪಿರವಳು ಅವಳು ಆನಿದ ದಿನ ಕೋಲದಲ್ಲ ಉಂಡು ತೋಜೋಳು ತಾಲೀಮವಳು. ಮನುಷ್ಯ ಜನ್ಮ ಬೊಡ್ಚಿ ಅಂದರಾಯರ ಬುದ್ಧ ಕನಕದಾಸ ಕೃಷ್ಣ ಶಿವ ದುರ್ಗ ಗಣಪತಿ ಅಯ್ಯಪ್ಪ ಲೆಕ್ಕ ಜನ್ಮ ಬೋಡು ಮಲ್ಲ ಮಾರ್ಷಿ ಅವಡು ಅವು ನಮಕ್ ತಿಕ್ಕೋಯೇ ನಮಕ್ ಅಂಚಿನ ಜನ್ಮ ತಿಕ್ಕೋ ನಮಕ್. ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ದೊಡ್ಡಪ್ಪ ಅವ್ರಿಗೆ ಸಂತು ಓಲಿಯೇ ಸಂತು ಓಲೌಲಾ ಕೇಶವ್ ಬ್ರೋ ಸಂತು ಔಲ ಒಂದೇಟಾ ತಾಲಿಮ್ಡ ಎಕ್ಸಾಂಪಲ್ ವಿಶ್ವಾಮಿತ್ರ ಪನದುಲ್ಲೇರು ವಿಶ್ವಾಮಿತ್ರಲ ಕಾವಡ ಗೊತ್ತಾಂಡು ಪನದುಲ್ಲೇರು. ಓಕೆ ಗೊತ್ತಾಂಡ ಓಕೆ. ರಾಘವೇಂದ್ರ ಅವರು ಗುಲಾಬಿ ಕೊಡ್ತಾ ಇದ್ದಾರೆ ಈಗ. ಆಯ್ತು ಜಾಣ ಮರಿ ಪಾಚು ಮರಿ ಅಳೋದು ಎಂತ ಮಾರ ಯಾವ್ದು ಅಳೋದು ಯಾಕೆ ಮಾರ್ರೆ? ನಿಮ್ಗೆ ಅಳಲಿಕ್ಕೆ ನನ್ನ ಲೈವೇ ಸಿಕ್ಬೇಕಾ? ನಗ್ನಾಗ್ತಾ ಇರಿ, ಯಾವಾಗಲೂ ನಗ್ನಾಗ್ತಾ ಇರಿ. 3 ದಿನದ ಸಂತೆ ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ಸುಟ್ಟು ಹಾಕಬೇಕು. ದೊಡ್ಡಪ್ಪರು ಸಪೋರ್ಟಲ್ಲಿದ್ದಾರೆ ಮತ್ತು ಭಾಸ್ಕರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪುನಃ ಅಳುವುದು ಮಾರ್ರೆ ರಾಘವೇಂದ್ರ ಅವರು, ಏನಾಯ್ತಾ ನಿಮಗೆ? ರಾಘವೇಂದ್ರ ಅವರು ಯಾಕೆ ಅಳೋದು? ಹಾಯ್ ಸೂಪರ್ ವಾಯ್ಸ್ ಅಂತ ಹೇಳಿದ್ದಾರೆ ಶ್ರೀಧರ್ ಅವರು. ಹಾಯ್ ಶ್ರೀಧರ್ ಅವರೇ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸಬ್ ಆಗದಿದ್ದರೆ ಸಬ್ ಆಗಿ ಶ್ರೀಧರ್ ಅವರೇ. ಈರು ಲೆಕ್ಕನೆ ಎನ್ನ ಮಾಮಿ ಉಳ್ಳೇರು ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಡ್ ಅಂದೆ ಎನಲಕ್ಕನೆಲ್ಲೇರಾ? ವಾ ಸೇಮ್ ಎನಲಕ್ಕನೆನಾ? ದೊಡ್ಡಪ್ಪ ಅವರು ಎನಲ ಕಂಜನ 7 ಜನ ಪುಲ್ಲೇರಿಗೆ ಓಲಿರೋದು ಗೊತ್ತಿಜ್ಜಿ ಮುರಣೆಂಜಿಯರ ಪಂಡೆ ಇರ್ಲ ಕೊಂಚ ಅಲ್ಪ ಒಲ್ಲೇರೋದು ಇದು ಈರ್ ಪಂಡೆ ಅಂಜನ 3 ಜನ ಅಣ್ಣ ನಂಜಿ 4 ಜನ ನಾಡೋಡು ಓಲುಳ್ಳೇರೋದು. ಅಕ್ಕ ನಮ್ಮ ಮಾಮಿ ಏನಂತಾರೆ, ನಮ್ಮ ಮಾಮಿ ಎಂಥದನ್ನೋದಿಲ್ವ ಮಾರ್ರೆ, ಅವ್ರು ಚಹಾ ಕುಡಿತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಜಾಣ ಮಾರಿ ಪಾಪು ಮಾರಿ ನನಗೆ ಕೂಡಿ ದೇವ ಎಂಥದ್ದು ಭಾಸ್ಕರ್ ಅವರೇ. ದೇವ ಕೇಶವ್ ಬ್ರೋ ಸಪೋರ್ಟಲ್ಲಿರು. ಕೇಶವ್ ಬ್ರೋ ಪನ್ಪಿನಿಜಿ ವಡಪಾವ ತಿಂದರಕ್ಕೆ ನನಗೆ ದಾಲ ಸುದ್ದಿಜ್ಜಿ ಕೇಶವ್ ಬ್ರೋಡ ಸಂತುಲ್ಲೆ ಬಂಡೇರು ಓಲುಲ್ಲೇರೋದು ಗೊತ್ತಿಜ್ಜಿ. ತಾಳು ನಲ್ಲ ನಿಲ್ಲು ಬರುವೆನು ನಿನ್ನೊಡನೆ, ಕಾಡುವೆ ನನ್ನೇಗೆ ಹೀಗೆ ಸುಮ್ಮನೆ. ಸೂಪರ್ ಸಪೋರ್ಟ್ ಕೇಶವ್ ಏನು ಸರಿ ಒಂದೇ ಲೆಕ್ಕ 7 ಜನ ನಿಪ್ಪುವಿರು ಅದೇ ಒಂಜೆ ಲೆಕ್ಕ. ಎಸ್ ಸರಿ ಒಂಜೆ ಲೆಕ್ಕ 7 ಜನ ಉಪ್ಪುವಿರಿಗೆ ಅಣ್ಣ ನಮ್ಮ ಒಡೆ ನೋಡೋದು ಪೊಪ್ಪಿನ ಕ್ಲೇನ್. परमार हाय वेलकम परमार जी, जय राम बहन परमार जी, आप कैसे हो? लाइव को एक लाइक दीजिए परमार जी. आपका टी हो गया, ಚಾಯ್ ತಿಂಡಿ ಆಯ್ತು ಅಂತ ಕೇಳ್ತಾ ಇದ್ದಾರೆ ರಾಘವೇಂದ್ರ ಅವರು. ಗೋವಿಂದ ಅಂತ ಹೇಳ್ತಾ ಇದ್ದಾರೆ. ಬಸಳೆ ಕಜಿಪು ಕರಳ್ದುಜ್ಜಿ ನನ್ನ ವಡಪ್ಪ ಓಡೆ ಬಸಳೆ ಓಡೆ ಖಾರ ಉಣ್ಬೇಕ ಅದಕ್ಕೆ ಸಾಗರ್ ಬ್ರೋ ಪಂತಿರ ಬ್ರೋ ಪಾಡ್ದಿರತ್ತ ಮಕ್ಕ ಓಡೆ ಖಾರ ಉಣ್ ಬಸಳೆ.
ನಾನು ಪಂಡೆ ಬಸಳೆ ಬೊಚ್ಚಿ ಪಂಡೆ ಎಂಕುಲು ಕಜಿಪ್ಪಗೆ ಪಾಡು ಬಸಳೆ ನನ್ನ ಎಂಕ್ಲೆಗೆ ಬಸಳೆ ಬೊಚ್ಚಿ ಪಂಡೆ ಕೇಂಜಿರಾರು 6 ಬಸಳೆ ಕಜಿ ಮಲ್ತಿತ್ತು. ಮಾವನ ಮಗಳೇ ಮಾವಿನ ತೋಟಕ್ಕೆ ಬರ್ತೀಯ, ಅದು ಪದ್ಯ ಉಂಟವಾ? ಅದು ಪದ್ಯ ಇಲ್ಲ ಕಾಣ್ಬೇಕು ಮರ್ರೆ ಎನ್ನ ಮತ್ತು ಜನ ಮಾತ ರಾಯರ್ ಲೆಕ್ಕ ತೋಜುವರು ಪನ್ಪೇರು, ಜನ ಮಾತ ರಾಯರ್ ಲೆಕ್ಕ ತೋಜವರು ಪನ್ಪೇರು ಅಂದೆ. ನಾನು ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು. ನಿಮ್ಮದು ಯಾವ ಊರು ಮಾರ್ರೆ? ನಮ್ಮದು ಮಂಗಳೂರು ನಮ್ಮದು. ನಮ್ಮ ತುಳುನಾಡು ತುಳುವೆರೆಂಕುಲು ತುಳುವ ನಾಡಿದ ಬಾಲೆಲೆಂಕುಲು. ನಮ್ಮ ಕರಾವಳಿ ತುಳುನಾಡು, ಕರಾವಳಿ ನಮ್ಮದು. ಬಿಂಕದ ಸಿಂಗಾರಿ ಮೈಡೊಂಕಿನ ವೈಯಾರಿ ಅಂದೆ ಕೋಡೆ ಅಮ್ಮ ಪನ್ಪೇರಿ ಅಯ್ಯಪ್ಪಲ ಬಸಳೆ ಕೊಲಪಿನೇ ಇನಿದಾನೆ ಬೊಚ್ಚಿ ಪಂಡೆ. ಅಮ್ಮಗೆ ಡೌಟ್ ಆತಂದ ಅದನ್ನ ಉಂಡಿಗೆ ಬಸಳಿಟ್ಟಿಂದ. ಅದೇ ನಮ್ಮದು ಮುರುಡೇಶ್ವರ. ಓ ನಿಮ್ಮದು ಮುರುಡೇಶ್ವರ, ಅಲ್ಲಿ ಟೆಂಪಲ್ ಹತ್ತಿರವ ನಿಮಗೆ? ಲೈಫ್ ಲಾಂಗ್ ರಾಯರ ಜಪ ಮಲ್ಪುಲೇ ದೇವ್ರೆ ಅಂದಂದಿ. ರಾಯರ ಜಪ ಮಲ್ಪುಲು ಸತ್ಯ. ರಾಯರು ರಾಘವೇಂದ್ರ ಸ್ವಾಮಿ ಅಂತೆ. ರಾಘವೇಂದ್ರ ಎನ್ನಿರಿ. ಸೂಪರ್ ಇದೆ ಭಾಸ್ಕರ್. ಗಿರಿಜಾ ಸಿಸ್ ಬಂದರು. ಹಾಯ್ ಗಿರಿಜಾ ಸಿಸ್, ವೆಲ್ಕಮ್. ಹ್ಯಾಪಿ ನ್ಯೂ ಇಯರ್ ಗಿರಿಜಾ ಸಿಸ್, ನಿಮಗೆ ಹ್ಯಾಪಿ ನ್ಯೂ ಇಯರ್ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದೇವರ ದರ್ಶನ ಪಡೆದು ಬಂದಿರುವುದು ಹೌದಾ ಭಾಸ್ಕರ್ ಅವರೇ? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಗಿರಿಜಾ ಸಿಸ್ ಕಾಫಿ ಆಯಿತಾ? ದೇವರೇ ಕಷ್ಟ ಪಣ್ಣ ಇಜ್ಜಿ ದೇವರು ಒಟ್ಟಿಗೆ ಒಲ್ಲೇರು ಪಂದು ಪನೋಡು ಅಂದಂದು. ಕಷ್ಟ ಒಂದು ನಮ್ಮ ಜೀವನ ಪನ್ಬೇಕು ಅವಿಯೇ. ಕಷ್ಟ ಸುಖ ಪೂರ ಇತ್ತಿನೇ. ಕಷ್ಟ ಸುಖ ಇಜ್ಜಂದಿನ ಜೀವನ ಉಂಡ? ಇಲ್ಲ ಸಿಸ್, ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಿಲ್ಲ ಯಾವುದು. ನಮಗೆ ಯುಗಾದಿ ಆದರೆ ಒಂದು ಮನೆಯಲ್ಲಿ ವೆಜ್ ಊಟ ಎಲ್ಲ ಮಾಡ್ತೇವೆ, ಪಾಯಸ ಮಾಡ್ತೇವೆ ಯುಗಾದಿಗಾದರೆ. ಇದು ನಾವು ಸೆಲೆಬ್ರೇಷನ್ ಮಾಡೋದಿಲ್ಲ. ಹೋಗಿ ಬರ್ತೇನೆ, ಶುಭವಾಗಲಿ. ಹೌದೌದು, ಓಕೆ ಭಾಸ್ಕರ್ ಅವರೇ, ನಿಮಗೆ ಕೂಡ ಶುಭವಾಗಲಿ, ಧನ್ಯವಾದಗಳು. ಮತ್ತೆ ಏನು ಸಮಾಚಾರ ಸಿಸ್? ಏನಿಲ್ಲ ಸಿಸ್, ಮತ್ತೆ ಏನಿಲ್ಲ, ಎಲ್ಲಿ ಕೂಡ ಫಂಕ್ಷನ್ ಇಲ್ಲ, ಹಾಗೆ ವಿಡಿಯೋ ಕೂಡ ಬರಲಿಲ್ಲ ನಂದು. ಹಾಗೆ ಈಗ ಲೈವ್ ಮಾಡೋದು ಇನ್ನೂ ಸಹ ಕಂಪ್ಲೀಟ್ ಆಗಬೇಕಲ್ಲ WH, ಹಾಗೆ ಲೈವ್ ಮಾಡೋದು. ಈಗ ಎರಡು ಹೊತ್ತು ಮಾಡ್ತಾ ಇದ್ದೇನೆ, ಟೈಮ್ ಅಡ್ಜಸ್ಟ್ ಮಾಡಿ. ನಮ್ಮದು ಸೇಮ್ ಸಿಸ್, ನಿಮ್ಮದು ಕೂಡ ಹಾಗೆ. ನಮ್ಮದು ಏನು ಇದು ಮಾಡೋದಿಲ್ಲ ನಾವು ನ್ಯೂ ಇಯರ್ಗೆ. ಯಾರಾದರೂ ಫಂಕ್ಷನ್ ಇದ್ದರೆ ಕರೆದ್ರೆ ಹೋಗ್ತೇವೆ ಅಷ್ಟೇ, ಮತ್ತು ಮನೆಯಲ್ಲಿ ಎಂತ ಮಾಡೋದಿಲ್ಲ. ಮನೆಗೆ ಯುಗಾದಿಗೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ವರುಷವ ಹೊಸತು ತರುತ್ತಿದೆ. ಚಂದ್ರಪ್ಪ ಅವ್ರು ಬಂದರು. ಹಾಯ್ ಚಂದ್ರಪ್ಪ, ವೆಲ್ಕಮ್. ಹೌದು ಸಿಸ್, ವೀಡಿಯೋನು ಹೌದೌದು, ವೀಡಿಯೋ ಇಲ್ಲ ಸಿಸ್, ಎಲ್ಲಿಗೆ ಹೋಗಲಿಲ್ಲ, ಹಾಗೆ ವೀಡಿಯೋ ಹಾಕಲಿಲ್ಲ. ಸೆಡ್ ಹಾಯ್ ಅಂತ ಹೇಳ್ತಿದ್ರೆ ಚಂದ್ರಪ್ಪ ಅವರೇ, ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ ಆಯಿತಾ ಚಂದ್ರಪ್ಪ ಅವರೇ. ನಗುತ್ತಾ ನೀ ಬರುವೆ, ನಗುವಿನನೇ ಮನಸೆಳೆವೆ, ಆಹ ನಗುತ್ತಾ ನೀ ಬರುವೆ. ಡೈಲಿ ಏನು ಹಾಕೋದು ವಿಡಿಯೋ ಸಿಸ್? ಹೌದು, ಡೈಲಿ ಎಂತ ಹಾಕೋದು ವಿಡಿಯೋ, ಅದುವೇ ಕಷ್ಟ ಆಗಿದೆ ಈಗ. ಗಿರಿಜಾ ಸಿಸ್, ನೀವು ಮುನ್ನಾರಿಗೆ ಹೋಗಿದ್ದೀರಾ? ಚಂದ ಉಂಟು ವಿಡಿಯೋ ಎಲ್ಲ. ಏನು ಸ್ಪೆಷಲ್ ಟುಡೇ ಸಿಸ್? ಇವತ್ತು ನಮಗೆ ಅದುವೇ ಮಾಮೂಲಿ. ಇವತ್ತು ನಿಮ್ಮಾಗೆ ತರಕಾರಿ, ಇವತ್ತು ವೆಜ್ ನಾವು ನಿಮ್ಮಾಗೆ ಗಿರಿಜಾ ಸಿಸ್. ಇವತ್ತು ನಮಗೆ ಇದು ಉಂಟಲ್ಲ, ಬಟಾಟೆ ಸಾಂಗ್ ಅಂತ ಹೇಳ್ತಾರೆ ನಮ್ಮದಲ್ಲಿ, ಅದು ಮಾಡಿದ್ದೇವೆ ನಾವು ಇವತ್ತು ಸ್ಪೆಷಲ್. ಇವತ್ತು ಹೌದು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ವೆಜ್ ನಮಗೆ. ಟಿವಿ ದೆಂತದ ಸಿಕ್ಕಾಪಟ್ಟೆ ಲಾರಿ ಟಯರ್ ಇದ್ದಾಗ ಏನಾಯಿತು? ಎಂಥ ಮೆಸೇಜ್ ಅದು?
ಗಿರಿಜಾ ಸಿಸ್ ಸೂಪರ್ ಸಪೋರ್ಟಲ್ಲಿ ಸೂಪರ್ ಪ್ಲೇಸ್ ಅಂತ ಹೇಳ್ತಾರೆ. ಹೌದು, ಪ್ಲೇಸ್ ತುಂಬ ಚೆಂದ ಉಂಟು. ಬತ್ತಿನ ರಾಯರು ಬತ್ತಿನ ಕಷ್ಟವಾಗಿ ಇಜ್ಜಿ 6 ಜಪ ತಪ ಯೋಗ 6 ಪೂಜೆನ ಅತ್ಯಂತ ದಯಾಳು ಮುಕ್ಕೋಟಿ ಮುಕುಂದ ಶಯನ ಅಂತ ಹೇಳ್ತಿದ್ದಾರೆ ಅಂದನು. ಹೌದು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಅವ್ರು ಬಂದರು, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂತೋಷ್ ಅವರೇ, ವೆಲ್ಕಮ್. ಸಂತೋಷ್ ಅವರೇ, ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತು ನೀವು ಎಲ್ಲಿಂದ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನು ನೂತನನಾದಂತೆ ನಾನೇ ನಾನು ನೀ ಬಂದ ಮೇಲೆ ಬಾಕಿ ಮಾತೇನು. ಬಟ್ ಚಾನಲ್ ಮೀಟ್ ಮಾಡಿದೆ ಸಿಸ್, ಸೂಪರ್ ಸಿಸ್. ಹೌದು ಗಿರಿಜಾ ಸಿಸ್, ನಾನು ನೋಡಿದೆ ವಿಡಿಯೋ. ಆಗ್ಬೋದು ನೀವು ಬಟ್ ಫ್ಯಾಮಿಲಿಯನ್ನು ಮೀಟ್ ಮಾಡಿದ್ದು, ಬಟ್ ಚಾನಲ್ನವರನ್ನು, ಹೌದಲ್ಲ? ಅರ್ಥ ಮಾತದೇವ್ ಡಬಲ್ ಶಕ್ತಿ ಪನೊಂದುಲ್ಲೇರ ಅಂದಾಗಿ ದೇವರ ಪ್ರಾರ್ಥನೆ ಮುಖ್ಯ ನಮಗೆ. ಗುಡ್ ಪರ್ಸನ್ ಸಿಸ್, ಚಂದ ಮಾತಾಡ್ತಾರಾ ಎಲ್ಲರ ಹತ್ರ ಕೂಡ. ನೋಡಿದೆ ನಿಮ್ಮ ವಿಡಿಯೋ, ನೋಡಿದೆ, ಖುಷಿ ಆಯಿತು. ಯಾರಾದರೂ ಹಾಗೆ ಸಿಗಬೇಕಲ್ಲ, ಯೂಟ್ಯೂಬರ್ ಯಾರಾದರೂ ಹೋಗ್ಲಿಕ್ಕೆ ಇರುವಾಗ ಗುರ್ತೇ ಇರಪ್ಪ ಅಂದರೆ ನಾವು ಕೂಡ ಅದೇ ಇದರಲ್ಲಿ ಇರುವುದಲ್ಲ, ತುಂಬ ಖುಷಿ ಆಗ್ತದೆ ಆಗ. ನಿಮ್ಮದು ಫೇಸ್ ಇದು ಹಾಕದೇ ಇಲ್ಲ ಅಲ್ಲ ಗಿರಿಜಾ ಸಿಸ್, ನೀವು ಫೇಸ್ ತೋರಿಸುವುದಿಲ್ಲ. ಸೂಪರ್ ಆಗಿ ಮಾತಾಡ್ತೀರಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಮಾತಾಡ್ತಾರೆ ಸಿಸ್, ಹೌದೌದು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಭಟ್ ಅವರು. ಮೇಡಮ್ ನಿನಗೆ ಮಕ್ಕಳು ಎಷ್ಟು? ನನಗೆ ಇಬ್ಬರು ಮಕ್ಕಳಿದ್ದಾರೆ. ಪಂದ್ ಮಾತ ದೇವೇರ್ ಪಂತಿರ್ ವೇದ ಗ್ರಂಥ ಪುರಾಣ ಭಾಗವತಡುಂಡು ಅಂದಂದಿಯೇ ಅವಂದು. ಮೇಡಮ್ ನಿನಗೆ ಎಷ್ಟು ಮಕ್ಕಳು? ನನಗೆ 2 ಮಕ್ಕಳಿದ್ದಾರೆ. ಫೇಸ್ ನೋ ಸಿಸ್. ಹೌದು, ನಾನು ನಿಮ್ಮ ಫೇಸ್ ನೋಡೋದು, ಫೇಸ್ ಇಲ್ಲ. ರಾಘವೇಂದ್ರ ಅವರು ಡನ್ ಅಂತ. ಥ್ಯಾಂಕ್ ಯು ರಾಘವೇಂದ್ರ, ಥ್ಯಾಂಕ್ ಯು. ಓನ್ಲಿ ವಾಯ್ಸ್. ಹೌದು, ನಿಮ್ಮ ವಾಯ್ಸ್ ಮಾತ್ರ, ಫೇಸ್ ಕಾಣೋದಿಲ್ಲ. ನಾನೆನಿಸಿದ್ದು ಫೇಸ್ ತೋರಿಸಿದ್ದೀರಾ ಅಂತ ಎನಿಸಿದ್ದು ನೋಡೋದು ವಿಡಿಯೋ. ಪರವಾಗಿಲ್ಲ, ನಿಮಗೆ ಯಾವಾಗ ಮನಸ್ಸಾಗ್ತದೆ ಆವಾಗ ಫೇಸ್ ತೋರಿಸಿ, ಆಯಿತಾ ಗಿರಿಜಾ ಸಿಸ್. ಜೋಕುಲ್ ಯಾವ ಎಂಕಲ ರಡ್ ಯಾವ ವೆಂಕಟ್ ಅವರೇ, ಫ್ಯಾಮಿಲಿ ವಿಷಯ ಯಾಕೆ ಅಂತ ಹೇಳ್ತಾ ಇದ್ದಾರೆ ಕೇಶವ್ ಬ್ರೋ. 10 ಜೋಕುಲ್ ಬೋಡಿ ಏನಿಗೆ ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳ್ತಾ ಇದ್ದಾರೆ. ಇಯರಿಂಗ್ಸ್ ಸೂಪರ್ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಗಿರಿಜಾ ಸಿಸ್. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಮಲ್ಲಿಗೆ ಒಂದೂರು ಸಂಪಿಗೆ ಒಂದೂರು ನಡುವಲ್ಲಿ ಅಗ್ಗದ ಉಯ್ಯಾಲೆ. ಆ ಊರ ಚೆಲುವ ಈ ಊರ ಚೆಲುವೆ ನದಿಯಂಚನೆ ಓಡಾಡುತ್ತಾ ಜೊತೆಯಾದರೂ ಒಮ್ಮೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಫ್ಯಾಂಟಾಸ್ಟಿಕ್ ಲೈವ್ ಅಂತ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. LKG UKG ಶಾಲೆ ಬಾಲೆ ಲಾಸ್ಟ್ ಆಪಿನ ಕುಲೇ ಪನ್ನೊಂದಿಲ್ಲ. LKG UKG ಅತ್ತಿಯೇ ಎನ್ನ ಜಬ್ಬ ಜೋಕುಲು ಒರಿಯ 18 ಬಕೊರಿಯ 3 ತುಂಬ ಕಷ್ಟ ಸಿಸ್. ವೈಟ್ ಹೌದೌದು, ತುಂಬ ಕಷ್ಟ. ವೈರಲ್ ಆಗದಿದ್ರೆ ತುಂಬ ಕಷ್ಟ ಸಿಸ್. ವೈರಲ್ ಆಗಬೇಕು, ವೈರಲ್ ಆದರೆ ಮತ್ತೆ ಒಂದು ಸ್ವಲ್ಪ ನಾವು ಮೇಲೆ ಬಂದಾಗೆ. ವೈರಲ್ ಆಗದಿದ್ರೆ ಕಷ್ಟ ಅಲ್ಲ, ಡಾಲರ್ ಕಷ್ಟ ಅಲ್ಲ, ತುಂಬ ಕಷ್ಟ ಸಿಸ್. ಹೌದು, $10 ಆಯಿತಾ ನಿಮ್ಮದು? ಆಗಿರ್ಬೋದಲ್ಲ, ಆ್ಯಡ್ಸನ್ಸ್ ಬಂತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಹೌದು, ಬಂದ ನಂತರ ನಮಗೆ ಗೊತ್ತಾಗ್ತದೆ ಕಷ್ಟ ಅಂತ ಅಲ್ಲವಾ ಗಿರಿಜಾ ಸಿಸ್. ಬಂದಾಗಿದೆ, ಇನ್ನೇನು ಮಾಡಲಿಕ್ಕಾಗೋದಿಲ್ಲ, ಮುಂದೆ ಹೋಗೋದು ಹೇಗೆ ಆದರೂ.
ಜಯಪ್ರಕಾಶ್ ಅವ್ರು ಬಂದರು. ಹಾಯ್ ಜಯಪ್ರಕಾಶ್ ಅವ್ರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ. ಅಕ್ಕ ವೈಟಿಡು ಏರ್ಲ ಸುಳ್ಳು ಪನ್ಪರೆ ವೈಟ್ ಅಕ್ಕ ವೈಟಿಡು ಈರ್ಲ ಸುಳ್ಳು ಪನ್ಪರೆ ದಾದಿ ನಾನು ಸುಳ್ಳು ಪಂತಿಗೆ ದಾಯಿಯೇ ನಾನು ದಾದ ಪಂಡೆ ಸುಳ್ಳು. ಡೈಲಿ 100 ಆರು ವ್ಯೂಸ್ ಕಷ್ಟ ಇದೆ ಸಿಸ್. ಹೌದೌದು, ವ್ಯೂಸ್ ಕಷ್ಟ ಇದೆ, ತುಂಬ ಕಷ್ಟ ಇದೆ. ವೀಡಿಯೋಗೆ ವ್ಯೂಸ್ ಬರೋದಿಲ್ಲ, ವೀಡಿಯೋ ವೈರಲ್ ಆಗಬೇಕು. ದಾದಾಣ ಕೇಶವ್ ಬ್ರೋ ಹೆಂಗೆ ಅರ್ಥ ಆಯ್ಜಿ. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದೀರಿ ಜಯಪ್ರಕಾಶ್ ಅವರು. ಹಾಯ್ ಜಯಪ್ರಕಾಶ್ ಅವರು, ವೆಲ್ಕಮ್. ಜಯಪ್ರಕಾಶ್ ಅವರು, ನೀವು ಹೊಸಬರಾಗಿದ್ದು ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ, ಸಬ್ ಆಗಿ. ಚಿನ್ನದಂತ ಹುಡುಗನಿಗೆ ಮುತ್ತಿನ ವಿಮಾನ ಟ್ರೈನ್ ಬಿಟ್ರೆ ಪೋಲೆ ಸ್ಯಾಲರಿ ಜಾಸ್ತಿ. ಒಡೆ ವಿಮಾನ ನನ್ನ ಒಡೆ ವಿಮಾನ ಬಿಡ್ತೀನಿ. ಮೂರು ಕೆರಟಿಗೆ ಬಿಟ್ರೆ ಪೋಡಿ ವ್ಯಾಡು ನನ್ನ ವಿಮಾನ ಒಡೆ ಬಿಡ್ತೀನಿ. ಮೂಲು 2 ವೀಲರೇ ಬುಡ್ಪುಜಿ ಅನ್ನು ಪೋಡಿಡು ನನ್ನ ವಿಮಾನ ಬುಡ್ಡ. ಈನ ಮಂಜಿ ಮಗೆ ಅತ್ತೆ 10th ಕ್ಲಾಸ್. ಅವು 2 ಜೋಕುಲು ಎಂಕ್ ಒಂಜಿ 3 ವರ್ಷದ ಮಗೆಯಲ್ಲಿ ಒರೇ 10ನೇ ಕ್ಲಾಸ್ ಇಂದು 2 ಜೋಕುಲು ಜೋಕುಲು 2ಲ ಒಂಜಿ 10ನೇ ಕ್ಲಾಸ್ ತಾಯಿ ಬಕ್ಕೊಂಜಿ 3ನೇ ಕ್ಲಾಸ್ ತಾಯಿ. 10ನೇ ಕ್ಲಾಸ್ ತಾಯಿಗೆ 14 ವರ್ಷ ಆಯ್ಪುಜ. 3ನೇ ಕ್ಲಾಸ್ ತಾಯಿಗೆ 8 ವರ್ಷ 9 ವರ್ಷ ಮುಟ್ಟ ಆಪುಜ. 2 ಜೋಕುಲು ಜೋಕುಲು ಲೈಫ್ ದೇವ್ರು ಅಪ್ಪ ಅಮ್ಮ ಪೋಡಿಗೆ ಮಾತ್ರ ಇಪ್ಪೋಡು ಉಂಡಿ ಆಡ ಗಾಡಿ ಪುರ ಬಿಟ್ರೆ ಅಪ್ಪಜಪ್ಪ. ನಿಮ್ಮ ಜೊತೆ ಮಾತಾಡ್ತಿದ್ರೆ ಸಿಸ್ ಮೈಂಡ್ ಫ್ರೆಶ್ ಸಿಸ್ ಆಗುತ್ತೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಇನ್ನು ಎಲ್ಲಿಯ ಮಗನ ತೋಜವರೇ ಅಪ್ಪಲ್ಲ. ಎಲ್ಲಿಯ ಮಗನ ತೋಜವೇ ಲಕ್ಷ ಮಲ್ಲ ಮಗ ಪೊಪ್ಪೈತಿ ಹೊರ ಬಾಲ್ ಗೊಬ್ಬದು ಪೊಪ್ಪೇನೆ ಮಲ್ಲ ಮಗೆ ಆಯ್ತು ಜೈದೆ ಶಾಲೆ ಹಿಡಿದು ಬರ್ತೀನಿ ಹತ್ರ ಅಡೇಗೆ ನಿದ್ರೆ ಹತ್ತು ನಾನಾಗಿ ಬೇಗ ಲಕ್ಕದಿನತೀನಿ ಮೊನ್ನೆ ಪೂರ ರಜೆ ಇತ್ತನ ಅಂಚೇನಿ ಬೇಗ ಐತೇನೆ ನನ್ನತ್ತೆ ಲಕ್ಕರ ಅಣ್ಣ ನನ್ನತ್ತೆ ಲಕ್ಕದ ಟ್ಯೂಷನ್ ಪೋಯರುಂಡು ತೋಜವರೇ ಅಪ್ಪಲ್ಲ. ಎಲ್ಲಿಯ ಮಗೆ ಮಲ್ಲ ಮಗೆ ಉಳ್ಳೈತೆ ನಾ ವೀಡಿಯೋಡು ಉಳ್ಳೆ ಮುರಂದ ಕಂಬಳದ ಪಾಡಿನ ವೀಡಿಯೋಡು ಮುರಾಣಿದ ವೀಡಿಯೋಡು ಉಳ್ಳು ತೋಲೆ ಆಕುಲು 3 ಜನ ಗಾಡಿ ಕುಲ್ತಿದ್ದಾರೆ ಜಾನ್ಪಣೆ ಮುಕ್ಕುಲು 3 ದಿನ ಹಾಕುಲೊಂದು. ಇನ್ನು ಊರು ಅಲ್ಪ ಅಕ್ಕ ಎನ್ನ ಊರು ಸಿರತ್ಕಲ್. ನಿಮ್ಮ ವಿಡಿಯೋದಲ್ಲಿ ಒಂದು ಸಾರಿ ಕನ್ನಡದಲ್ಲಿ ವಾಯ್ಸ್ ಕೊಡಿಯಾ ಸಿಸ್? ಕನ್ನಡದಲ್ಲಿ ಬೇಕಾ? ಖಂಡಿತ ಒಂದು ಸಲ ಕನ್ನಡದಲ್ಲಿ ಕೊಡ್ತೇನೆ. ಅಕ್ಕ ಮಾತು ಭಾಳ ಸ್ಪೀಡ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಖಂಡಿತ ಕನ್ನಡದಲ್ಲಿ ವಿಡಿಯೋ ಮಾಡಿದ್ದು ಉಂಟು ಸಿಸ್. ಮೊದಲೆಲ್ಲ ಸ್ವಲ್ಪ ಕನ್ನಡದಲ್ಲಿ ಮಾಡ್ತಾ ಇದ್ದೆ. ಈಗೇನು ಗೊತ್ತಾ, ಅದು ಈಗ ಏನು ಗೊತ್ತಾ, ಅದು ನಮ್ಮ ಇಲ್ಲಿ ಹತ್ತಿರ ನಾವು ತುಳುವೆ ಮಾತಾಡೋದಲ್ಲ. ಇದು ಫಂಕ್ಷನ್ಗೆಲ್ಲ ಹೋಗುವಾಗ ತುಳುವೆ ಜಾಸ್ತಿ ಮಾತಾಡೋದು ನಾವು. ಹಾಗೆ ಅದರಲ್ಲಿ ತುಳು ಎಲ್ಲ ಬರ್ತದೆ, ಮಿಕ್ಸ್ ಆಗ್ತದಲ್ಲ ಕನ್ನಡ ತುಳು. ಹಾಗೆ ನಾನು ತುಳುವಲ್ಲೇ ಮಾತಾಡೋದು. ಒಂದ್ಸಲ ಕನ್ನಡದಲ್ಲಿ ಮಾಡ್ತೇನೆ ವಿಡಿಯೋ. ವಂಡರ್ಫುಲ್ ಡೇ ಅಂತ ಹೇಳ್ತಾರೆ, ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾರೆ, ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುತ್ತಮುತ್ತ ಎಲ್ಲ ನಮ್ಮ ತುಳು ಭಾಷೆಯಲ್ಲೇ ಮಾತಾಡ್ತಾರಲ್ಲ, ಆಗ ನಾನು ಕೂಡ ತುಳುವಲ್ಲೇ ವಿಡಿಯೋ ಮಾಡೋದಂತ ಎನಿಸಿದ್ದು. ಹೌದು ಸಿಸ್, ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಖಂಡಿತ ಮಾಡುವ. ಒಂದ್ಸಲ ಕನ್ನಡದಲ್ಲಿ ಮಾಡ್ತೇನೆ. ಸೂಪರ್ ಸಪೋರ್ಟಲ್ಲಿ ಇದ್ದಾರೆ. ಮಲ್ಲಿಕಾರ್ಜುನ್ ಅವರು ಬಂದರು. ಹಾಯ್ ಮಲ್ಲಿಕಾರ್ಜುನ್ ಅವರೇ, ವೆಲ್ಕಮ್. ಮಲ್ಲಿಕಾರ್ಜುನ್ ಅವ್ರ ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಅಡ್ವೆಂಚರ್ ಅವರು ಬಂದರು. ಕಾಫಿ ಆಗಿದೆ, ನಿಮ್ದು ಆಯಿತಾ? ನಿಮಗೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಗಿರಿಜಾಸಿಸ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು ಗಿರಿಜಾಸಿಸ್ಗೆ ಥ್ಯಾಂಕ್ ಯು. ಗಿರಿಜಾಸಿಸ್ ಕಾಫಿ ಆಯಿತಾ ನಿಮ್ಮದು? ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿಂದ್ರಾ, ಮಾಡಿದ್ರಾ? ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಗಿರಿಜಾಸಿಸ್. ಥ್ಯಾಂಕ್ ಯು. ಈಗ ನಮ್ಮ ಲೈವಲ್ಲಿ ಜಾಸ್ತಿ ತುಳು ಕೊಟ್ಟಿ ಇರುವುದು ಹಾಗೆ ಅಂದ್ ತುಳು ಜಾಸ್ತಿ ಆಯ್ತು. ಎನ್ನ ಪ್ಲೇಸ್ ಯಾನು ಒಲ್ಪೊಲ್ಲೆ ಅಲ್ತಾನೆ ವೀಡಿಯೋ ಅದೇ ಅಂಚ ತುಳು ಪಾರ್ತೇನೆ. ತುಳು ಜಾಸ್ತಿ ಮಸ್ತ್ ಜನ ಪನ್ಪೇರು ಕನ್ನಡದಲ್ಲಿ ಮಾಡಿ. ತುಂಬ ಜನ ಹೇಳ್ತಾರೆ ಕನ್ನಡದಲ್ಲಿ ವೀಡಿಯೋ ಮಾಡಿ ಅಂತ. ನೋಡುವ. ಅಕ್ಕ ನನ್ನ ಧ್ವನಿ ಮೆಟ್ರೋದಲ್ಲಿ ಹಾಕಬೇಕು, ಅಕ್ಕ ನಿನ್ನ ಧ್ವನಿ ಮೆಟ್ರೋದಲ್ಲಿ ಹಾಕಬೇಕು. ಹೌದಾ? ಯಾವಾಗ ಆಗ್ತಿದೆ ಹೇಳಿ ಭುವನೇಶ್ ಅವರೇ. ಅದಾದರೂ ಆಗಲಿ, ಒಂದು ಮೆಟ್ರೋದಲ್ಲಿ ಆದರೂ ಆಗಲಿ ಅಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಮೆಟ್ರೋದಲ್ಲಿ ಅಪರ್ಣ ಅವ್ರದ್ದು ಧ್ವನಿ ಇತ್ತು. ಅಪರ್ಣ ಅವರ ಧ್ವನಿಯನ್ನು ಮೆಟ್ರೋದಲ್ಲಿ ಹಾಕಿದ್ರಲ್ಲ.
ಫ್ಯಾಂಟಾಸ್ಟಿಕ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಗಿರಿನವಿಲು ಎಲ್ಲೋ ಕರಿಮುಗಿಲು ಎಲ್ಲೋ ಮಳೆ ಮಿಂಚು ಬಂದು ಬಲು ಮೋಹಗೊಂದು ಕುಡಿದಾಡಿ ಕೂಗದೆ ಪ್ರೀತಿಸಿರುವ ನಾವಿಂದು ಎಂತ ಜೋಡಿಯು. ಫ್ಯಾಂಟಾಸ್ಟಿಕ್ ಲೈವ್ ಸಪೋರ್ಟಲ್ಲಿದ್ದಾರೆ ನಮ್ಮ ಗಿರಿಜಾ ಸಿಸ್. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಗು ಎಂದಿದೆ ಮಂಜಿನ ಬಿಂದು ಜೊತೆಯಲಿ ಇರುವೆನು ನೀಗೆ ಎಂದು. ಮೈ ಫೇವ್ರೆಟ್ ಫ್ಲವರ್ ಜಾಸ್ಮಿನ್ ಸಿಸ್. ಹೌದಾ, ನಿಮ್ಮದು ಜಾಸ್ಮಿನಾ? ಓಕೆ. ಎಂತ ಹಂಸಲೇಖ ಅವರು ಹೀಗೆ ಆಡಲ್ಲ. ಅವರಿಗೆ ಹಾಗೆ ಆಡಲ್ಲಪ್ಪ, ನಾವು ಸ್ವಲ್ಪ ಆಡೋದು ಅಷ್ಟೇ. ನಮಗೆ ಎಷ್ಟು ಗೊತ್ತುಂಟು ಅಷ್ಟು ಆಡೋದು. ಹಂಸಲೇಖ ಅವರ ಅಷ್ಟಕ್ಕೆ ಬರಲಿಕ್ಕೆ ಆಗೋದಿಲ್ಲ ನಮಗೆ. ಸಿದ್ದು ಅವರು ಬಂದರು. ಹಾಯ್ ಸಿದ್ದು ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಪರ್ಣ ಇಲ್ಲ, ಅದಕ್ಕೆ ನಿನ್ನ ಧ್ವನಿ ಹಾಕಿದರೆ ಚೆನ್ನಾಗಿರ್ತದೆ. ಖಂಡಿತ ಯಾರಾದರೂ ಹೇಳಿದರೆ ಖಂಡಿತ ಹಾಕುವ. ನಮಗೆಲ್ಲ ಗುರ್ತಿಲ್ಲಲ್ಲ ಮೆಟ್ರೋ ಅವ್ರದ್ದೆಲ್ಲ. ಕೇಳಿದರೆ ಖಂಡಿತ ನನ್ನ ಧ್ವನಿ ಕೊಡ್ತೇನೆ, ಆಯಿತಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್. ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ. ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ. CMಗೆ ಹೇಳಿ. ಹೌದು, ಮೌನೇಶ್ ಅವರು ಹೇಳ್ಬೇಕಲ್ವಾ ಗಿರಿಜಾ ಸಿಕ್ಸ್? ವಾಯ್ಸ್ ಚೇಂಜ್ ಮಾಡಿ ಅಂತ. ಹೌದು, ಇವರು ಹೇಳಬೇಕು. ಯಾರು? ಮೌನೇಶ್ ಅವರು ಹೇಳಬೇಕು. ನನಗೆ ಅದರದ್ದು ಐಡಿಯಾ ಇರಲಿಲ್ಲ. ಅವರಿಗೆ ಹೇಳಿದ್ದಲ್ಲ, ಅದಕ್ಕೆ ಅವರೇ ಹೇಳಬೇಕು. ಮೌನೇಶ್ ಅವರೇ. ನಾವು CM ಅವರನ್ನೆಲ್ಲ ದೂರದಿಂದ ನೋಡೋದು ಮಾತ್ರ, ನಮಗೆ ಗೊತ್ತಿಲ್ಲ ಯಾರ್ದು ಕೂಡ. ಎಷ್ಟೋ ಚೈತ್ರಗಳಲ್ಲಿ ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು. ಎಷ್ಟೋ ದಿಕ್ಕುಗಳಲ್ಲಿ ಎಷ್ಟೋ ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನ್ನು. ನಿನ್ನ ನಗುವೆ ನನ್ನೆದೆಗೆ ಅಮೃತ ಕಲಶ. ನಿನ್ನ ಸ್ಪರ್ಶವೇ ಈ ಉಸಿರಿಗೆ ಮಾಯದ ಹರುಷ. ನಿನ್ನ ನೋಟದ ಹೊಂಬೆಳಕಲಿ ಒಂದು ನಿಮಿಷ. ನಾನಿದ್ದರೆ ಅದೇ ನನಗೆ 1000 ವರುಷ. ಎನ್ನುತ್ತಿದೆ ಈ ಮನಸ್ಸು ನಿನ್ನೆ ಪ್ರೀತಿಸುವೆ ಎಂದು. ಇನಿಕಿಂತ ಬೇತೆನೆ ಫಲದ ಹತ್ತು ಅನ್ನಿನಿ ಬೇತೆ ತುಲಿ ಇನಿಕೆ ಬಿದ್ದು ಬೇತೆ. ಓಕೆ ಸಿಸ್, ಬಾಯ್, ಟೇಕ್ ಕೇರ್, ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಲವ್ ಯು ಟು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಮಂಗಳೂರು ಮೆಟ್ರೋ ಆದರೆ ನಿನ್ನ ಧ್ವನಿ ಹಾಕಬೇಕು. ಆಯ್ತಾಯ್ತು, ಹಾಕುವ, ಖಂಡಿತ ಹಾಕುವ. ಅವರ ಹತ್ರ ಹೇಳುವ, ಯಾರು ಮೇಯ್ನ್ ಯಾರು ಅವರ ಹತ್ರ ಹೇಳುವ. ಮಂಗಳೂರಲ್ಲಿ ಮೆಟ್ರೋ ಆದರೆ ನನ್ನ ಧ್ವನಿ ಹಾಕಿ ಅಂತ, ಆಯಿತಾ? ಒಂದು ಮನವಿ ಪತ್ರ ಕೊಡುವ. ಮೌನೇಶ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಕೇಶವ್ ಅವರು. ಮೌನೇಶ್ ಅವರೇ, ನಿಮ್ಮದು ಚಾನಲ್ ಇದೆಯಾ? ಹಿಂದೆ ಒಬ್ಬರು ಮೌನೇಶ್ ಅವರು ಬರ್ತಾ ಇದ್ರು, ಅವರದ್ದು ಚಾನಲ್ ಇತ್ತು. ನೀವು ಬೇರೆಯವರ? ನೀವು ಬೇರೆಯವರು ಕಾಣಬೇಕು. ಅವರು ನಿಮ್ಮಷ್ಟು ಮಾತಾಡೋದಿಲ್ಲ, ಅವರು ಸ್ವಲ್ಪ ಮಾತಾಡ್ತಾರೆ. ಅಕ್ಕ 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 ಅಂತ ಮಾತಾಡ್ತಾರೆ ಅವರು. ನೀವು ಬೇರೆ ಇರಬೇಕು. ಎಂದೆಂದಿಗೂ ನಿನ್ನ ಉಸಿರಾಗುವೆ, ನೀನಿಲ್ಲದೆ ಇರಲಾರೇನು. ಇಲ್ಲ, ನಿಮ್ದಿಲ್ಲ. ಹಾಗಾದ್ರೆ ನೀವು ಬೇರೆ, ಅವರು ಬೇರೆ. ನೀವು ಬೇರೆ, ಅವರು ಬೇರೆ. ಹಾಗಾದ್ರೆ
ನಂ ತಂ ನಂ ಎನ್ನಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ಎನ್ನೆದೆಯ ಬೀಳ್ ತನ್ನಂತೆ ನಾನೇ ತಂ ನಂ ತಂ ನಂ ಎಂದಿದೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಿಮ್ದು ಹುಬ್ಬಳ್ಳಿಯಾ? ಓಕೆ 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 ಮನುಷ್ಯರೇ, ಓಕೆ ಹುಬ್ಬಳ್ಳಿ. ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಮ್ಮ ಜನ ತಿಂದು ನೋಡಮ್ಮ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರಲ್ಲಿ. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ. ಬೆಂಗಳೂರು ಮಂಗಳೂರು ಎಲ್ಲೇ ಹೋಗೋ ಬಿಂದಾಸ್. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಸೊಂಟ ಸೊಂಟ ಮಡಿಕೇರಿಲಿ ಮಡಿಕೇರಿ ಒಂದು ಡ್ಯಾನ್ಸು ಸೊಂಟ ಸೊಂಟ. ಗರ್ಭದಿ ನನ್ನಿರಿಸಿ ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತೀರೆ, ತೇರಲಿ ಕುಳಿತಂತೆ ಅಮ್ಮ ಗುಮ್ಮ ಬಂದೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಅಲ್ಲಿ ಅಪ್ಪುಜೆಗೆನೆ ಟ್ಯೂಷನ್ ಆಗಿ ಗೊಬ್ಬರ ಪೋರಣ ಬಂದು ಗೊಬ್ಬರ ಪೋರಣ ಬಂತೆ. ಬನ್ನಿ ಮಾಮ ಕರ್ಕೊಂಡು ಸಿದ್ಧರೋದ ಜಾತ್ರೆ ಬನ್ನಿ, ಖಂಡಿತ ಬರುವ ಖಂಡಿತ. ಈಗ ಪುಡ್ಸೋತಿಲ್ಲ, ಈಗ ಕೆಲಸ ಉಂಟಲ್ಲ ಹಾಗೆ. ಖಂಡಿತ ಇನ್ನೊಮ್ಮೆ ಯಾವಾಗಲಾದರೂ ಬರುವ. ಹುಬ್ಬಳ್ಳಿ ಅಲ್ಲ, ಹುಬ್ಬಳ್ಳಿಗೆ ಹೋಗಿದ್ದಾರೆ ನನ್ನ ಹಸ್ಬೆಂಡು, ಒಮ್ಮೆ ಹೋಗಿ ಬಂದಿದ್ರು ಹುಬ್ಬಳ್ಳಿಗೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಕೊಂಡೋರು ದಡ್ಡರಲ್ಲ, ಅಪ್ಪ ಅಮ್ಮನ ಕ್ಯಾರೆ ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಶಿವರಾತ್ರಿಗೆ ಅಂತ ಹೇಳ್ತಾ ಇದ್ದೀರಾ? ಹೌದಾ, ಶಿವರಾತ್ರಿಗೆ. ಶಿವರಾತ್ರಿ ಯಾವಾಗ? ಮಾರ್ಚಲ್ಲೆಲ್ಲ. ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನ
ಶಿವನಾಮಕ್ಕೆ ಸಾಟಿಯು ಬೇರಿಲ್ಲ, ಶಿವಭಕ್ತರಿಗೆ ನರಕ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿಯು ಬೇರಿಲ್ಲ. ಹೌದು, ಶಿವರಾತ್ರಿ ಅಮಾವಾಸ್ಯೆಗೆ ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಅವರು ಬಂದರು. ಹಾಯ್ ಶ್ರೀನಿವಾಸ್ ಅವರು, ವೆಲ್ಕಮ್. ಅಲ್ಲಿ ಕಾಣುವ ಮಠ ಯಾವುದು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅದು ಭಜನಾ ಮಂದಿರ, ಅದು ಭಜನಾ ಮಂದಿರ. ಕರೆಂಟ್ ಇದ್ದ ರೋಲ್ ನಂಬರ್ 16 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಅವರು. ಹಾಯ್ ಕಿರಣ್, ವೆಲ್ಕಮ್. ಯಾವ ದೇವರದು? ಅಲ್ಲಿ ದುರ್ಗಾ ಪರಮೇಶ್ವರಿ ಮತ್ತು ನಿತ್ಯಾನಂದ ಸ್ವಾಮಿ ಇದ್ದಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ನಿತ್ಯಾನಂದ ಸ್ವಾಮಿ. ರೋಲ್ ನಂಬರ್ 16 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಕಿರಣ್. ರೋಜ್ ಕಾಫಿ ಪರಿಯರ ಬೈಯಡಿ ಕಾಫಿ ಬರ್ಪು ಜರತೆ. ಹಾಂ ಇಟ್ಟೆಂಚಕಂಡು ಪಿನ್ ಹಾಂ ಪುಚ್ಕಂಡು. ಸಂಗೀಸ್ ಗುಡ್ ಈವ್ನಿಂಗ್, ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ನಿತ್ಯಾನಂದ ಸ್ವಾಮಿ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ಇದ್ದಾರಲ್ಲ, ನಮ್ಮ ದೇಶದಲ್ಲಿ ಇರುವವರವರು. ನಿಮ್ಮ ಊರಲ್ಲಿಲ್ಲ ಕಾಣಬೇಕು. ನಿಮ್ಮ
ನಿಮ್ಮ ಹುಬ್ಬಳ್ಳಿಯಲ್ಲಿ ಇಲ್ಲ ಕಾಣಬೇಕು, ಅವರು ಇಲ್ಲಿದ್ದಾರೆ. ಓಂ ನಮೋ ಭಗವತೆ ನಿತ್ಯಾನಂದಾಯ ನಮಃ. ಈ ಶಕ್ತಿ ಇಷ್ಟೇ ಕಾಣ, ನೀ ಚಿಂತೆ ಮಾಡಿಲ್ಲ ಬಾಯಿಲ್ಲಮ್ಮೋ.
ಕಿರಣ್ ಬ್ರೋ ಥ್ಯಾಂಕ್ ಯು. ಸುಮಸಿಸ್ ಲೈಕ್ ಪನ್ನೊಂದುಲ್ಲೆ. ಥ್ಯಾಂಕ್ ಯು ಸುಮಸಿಸ್, ಥ್ಯಾಂಕ್ ಯು ಸೋ ಮಚ್. ಸುಮಸಿಸ್ ಕಷಾಯ ಪರಿಹಾರ ಲೈವ್ ಇಜ್ಜೆ ಸುಮಸಿಸ್ ಇರ್ನ ಲೈವ್ ಮಲ್ಪುಜರ. ಥ್ಯಾಂಕ್ ಯು. ಯಾಂತೆ ಒಂತೆ ಕೊಟ್ಟು ಸ್ವಲ್ಪ ಭಜನೆ ಅಲ್ಲತೀನಿ ಶುಕ್ರವಾರದ ಭಜನದ ಮೈಕ ದೀಪೆಟ್ಟಿಗೆ ಬಕ ಎಂಡ್ ಮಲ್ಪ ಇದನ್ನ ಒಂದು ಬರ್ಪದೆ ಪದ್ಯದ ಕಾಪಿ ರೈಟ್ ಬರ್ಕೊಂಡು ಅಂಚ. ಹರೀಶ್ ಬ್ರೋ ಬರ್ತೀರಾ? ಹಾಯ್ ಹರೀಶ್ ಬ್ರೋ, ವೆಲ್ಕಮ್. ಲೈಕ್ ರನ್ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಬ್ರೋ, ಸೂಪರ್ ಸಪೋರ್ಟಲ್ಲಿದ್ದಾರೆ ಹರೀಶ್ ಬ್ರೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹರೀಶ್ ಬ್ರೋ. ಚಾಪರಿಯಲ್ಲ ಹರೀಶ್ ಬ್ರೋ ಅಂದು ಪನ್ನೊಂದುಲ್ಲೇರು ಮೈಕ ದೀಪೇರು ಅಂತೆ ಕೊಡ್ತಾನಾಯ್ತು 5 ಗಂಟೆ ದುಂಬೆವರ ದೀಪೇರು ಅವ್ರು ಬೈಚೇರು ಮೈಕ ದೀರ ಬತ್ತಿನ ಪಕ್ಕ ಪಕ್ಕ ಎಂಟು ಮಲ್ಪ ಅಂಚ. 20 ಗಂಟೆಗೆ ಇರ್ತೇನೆ 5 ಗಂಟೆಗ ಸ್ಕೂಲ್ ಆಂಡ ಆದ್ ಬರ್ತೀನ. ಬನ್ನಿ ಬನ್ನಿ ಜನರೇ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಜನ. ಇರ್ಲಿ ಇಜ್ಜಿ ಹರೀಶ್ ಬ್ರೋ ಕಾಂಡೆತ್ತಿನ ಜನ ಇಜ್ಜಿ ಕಾಂಡೆ ಕಡೆ 1K ಅದಿತ್ತಂದು ವ್ಯೂಸ್ ಇತೇರ್ಲಿ ಇಜ್ಜಿ ಸ್ಕೂಲ್ ಆಂಡ್ ಪನ್ನೊಂದುಲ್ಲೇರು. ಹರೀಶ್ ಬ್ರೋ ಸ್ಕೂಲ್ ಆಂಡ್ ಪನ್ನೊಂದುಲ್ಲೇರು ಅಂದಿ ಹರೀಶ್ ಬ್ರೋ ಕಡೆ ಜನ ಎತ್ತೇರು ಅಲ್ಲಿ ಜ್ವರ ಅಂತ ತಿಕ್ಕಂಡಲ್ಲಿ ಯಾವಡು ನಮಕ್ ಹೊರ ಬೇಗ ಆವಡತಿ ಈ ತಿಂಗಳಲ್ಲೇ ಆವಡು ಒಂದೆಂತ ಆಡಾಡಲೇ ಯಾವಡು. ಹರೀಶ್ ಅಣ್ಣ ನಮಸ್ತೆ ಪನ್ನೊಂದುಲ್ಲೇರು ಸುಮಸಿಸ್. ಸುಮ್ ಸುಮ್ನೆ ಮೌಳ ವಿಡೋ ಕುಂದರಿ ಸುಮ್ ಸುಮ್ನೆ ತರಣೆ ಮಾಡು ಬಿಟ್ಟರಿ ಹೋಗೇನೆ ನಂಕಿನಿ ಸೋದರಿ ಒಂದನ್ನ ಕ್ಯಾತೆ ಕಣೆ ಹುಷಾರು ಹುಷಾರು. ಸುಮಸಿಸ್ ಸುಮಕ್ಕ ನಮಸ್ತೆ ಪನ್ನೊಂದುಲ್ಲೆ. ಹರೀಶಣ್ಣ ನಮಸ್ತೆ ಪನ್ನೊಂದುಲ್ಲೆ. ಸುಮಸಿಸ್ ಪೆನ್ನಿಜ್ಜಿ ದಾಲಿಜ್ಜಿ. ನವೀನ್ ಮಲ್ಲೂರ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಅಂತ ಹೇಳಿ. ಹಾಯ್ ನವೀನ್ ಮಲ್ಲೂರ್ ಅವರೇ, ವೆಲ್ಕಮ್. ನವೀನ್ ಮಲ್ಲೂರ್ ಅವರೇ ಭಾರಿ ಅಪರೂಪ ಆಗಿದ್ದೀರಾ. ನವೀನ್ ಮಲ್ಲೂರ್ ಅವರೇ ನಿಮಗೆ ಹ್ಯಾಪಿ ನ್ಯೂ ಇಯರ್. ನೀವು ನಿನ್ನೆ ಬರಲಿಲ್ಲ ಅಲ್ಲ, ಅದಕ್ಕೆ ಹೀಗೆ ಹೇಳೋದು ಹ್ಯಾಪಿ ನ್ಯೂ ಇಯರ್. मिले हो तुम हमको बड़े नसीबों से, चुराया है मैंने किस्मत की लकीरों से. ನೆಂಪು ಉಂಡೆ ಸುಮಕ್ಕ ಪನ್ನೊಂದುಲ್ಲೇರು ಹರೀಶ್ ಬ್ರೋ. ನೆಂಪುಂಡು ದಾನೆ ನೆಂಪಿಜ್ಜಂದತಿ ಸುಮಸಿಸ್ ನೆಂಪುಂಡಪ್ಪ. ನೆನಪುಗಳ ಮಾತು ಮಧುರ, ಮೌನಗಳ ಹಾಡು ಮಧುರ, ಕನಸೆ ಇರಲಿ ಪ್ರೀತಿ ಕೊಡುವ ಇಜ್ಜಿ ಮಾರ್ರೆ ಬಂತಿರ್ತದಲ್ಲೇರು ನೆನಪಿಜ್ಜಿಗೆ. ಹಾಯ್ ಸಿಸ್ ಮನದಲ್ಲಿ. ಹಾಯ್ ಶಾಂತ ಸಿಸ್, ವೆಲ್ಕಮ್. ಶಾಂತ ಸಿಸ್ ಚಾಪರಿಯರೇ ಬಯ್ಯದ ಸ್ಪೆಷಲ್ ದಾದೆ ಬಯ್ಯದ ತಿಂಡಿ ಮಿನಿಮಲ್ ಪೋರ ಸ್ಪೆಷಲ್ ಪೊರ್ಲು ಜೈದಿನಿ ಸಿಸ್ ಅಂದೆ ವನಸಜ್ಜೆತ್ತರ ದಾದೆ ಕಜಿಪು ದಾದೆ ಮಧ್ಯಾಹ್ನ ಕಜಿಪು ದಾದೆ ಮಲ್ಲಿಜೆ ನಿದ್ರಾ ಓಡಿ ರಕ್ಷಸಿಸ್ನ ಲೈವ್ಗೆ ಹೋದ್ ಬರ್ತೀನಿ ಅಂದಂದ್ರೆ ರಕ್ಷಸಿಸ್ನ ಲೈವ್ ಆನ್ ಉಂಡತೆ. ವೆಜ್ ಸಾಂಬಾರ್ ಸಿಸ್ ಪನ್ನೊಂದುಲ್ಲೇರು. ಹ್ಯಾಪಿ ಬರ್ತ್ಡೇ ಆಶಾ ಪಲ್ಲೆ ರಘು ಶೆಟ್ರೆ. ಹ್ಯಾಪಿ ಬರ್ತ್ಡೇ ಆಶಾ ಅವರೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಆಶಾ ಅವರೇ. ಹ್ಯಾಪಿ ಬರ್ತ್ಡೇ ಟು ಯು ಆಶಾ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ, ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ, ನೂರು ತುಂಬಲಿ. ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ ಆಶಾ.
ಶಾಂತಕ್ಕ ನಮಸ್ತೆ ಬಂದದ್ದು ಸುಮ ಸಿಸ್ ಚಾ ಆತಜಿ ಸಿಸ್ ಬಂದದುಲ್ಲೆ ರಾತಜೆ ನನ ಅವಡ ಹಾಯ್ ಸುಮ ಸಿಸ್ ಬಂದದುಲ್ಲೆ ಶಾಂತ್ ಸಿಸ್ ಚಾಂಡೆ ಸಿಸ್ ಬಂದದುಲ್ಲೆ ನೆನ್ನಾಡಿಯೇ ಚಾ ಎಣ್ಣೆ ಕಡಾತನು ಹಾಯ್ ಹರೀಶ್ ಬ್ರೋ ಬಂದದುಲ್ಲೆ ಶಾಂತ ಸಿಸ್ ओ पिया लेके डोलिया ओ पिया लेके डोलिया चलो मैं तेरी गली चलो मैं तेरी गली पिया के गली जो लागे जग से बड़ी आज जग से बड़ी ओ पिया लेके डोलिया ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಬ್ರೋ ಹಾಯ್ ಹರೀಶ್ ಬ್ರೋ ಅಂತ ಹೇಳ್ತಾರೆ ಶಾಕ್ಸಿಸ್ ಚಾ ಆಂಡಿ ಹರೀಶ್ ಬ್ರೋ ಕೇಳಿದ್ರೆ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಚಾ ಆಂಡ್ ಬರೋದಿಲ್ಲ ಹರೀಶ್ ಬ್ರೋ ಶಾನ್ಸಿಸ್ ಸಪೋರ್ಟ್ ಥ್ಯಾಂಕ್ ಯು ಶಾನ್ಸಿಸ್ ಥ್ಯಾಂಕ್ ಯು ಶಾನ್ಸಿಸ್ ಕೋಡೆ ನವೀನ್ ಬ್ರೋನ ಲೈವ್ ಇತ್ತನೆ ಕೋಡೆ ನವೀನ್ ಬ್ರೋನ ಲೈವ್ ಇತ್ತನೆ ಶಾನ್ಸಿಸ್ ಸಪೋರ್ಟ್ ಥ್ಯಾಂಕ್ ಯು ಶಾನ್ಸಿಸ್ ಥ್ಯಾಂಕ್ ಯು ನನ್ನ ತೆಮ್ಮ ಚಟ ಶಾನ್ಸಿಸ್ ಸಪೋರ್ಟ್ ಇಜ್ಜಿ ಸಿಸ್ ಆರ್ನ ಸುದ್ದಿ ಇಜ್ಜಿ ಅಂದಿ ಕೋಡಲಿ ಇಜ್ಜಿರಿ ನಿಲಿ ಇಜ್ಜಿರು ಓಲ್ಲಿರು ಕೋಡೆ ಕಾಣೆಂಜಾರ್ನ ವೀಡಿಯೋ ಬೈದುಂಡು ನಮ್ಮ ತುಳುಗೈಡ ಉತ್ತೂತೆ ಅದೇ ಪಕ್ಕೊಂಜಿ ರೋಮಿನ ಒಂದು ಬೈದಿತ್ತು ಅತ್ತೆ ಶಾರ್ಟ್ ವಿಡಿಯೋ ಅರೆಗ ಹೊಸ ವರ್ಷ ಗೌಜಿ ಅಂದಿಯೇ ಶಾಂತಿ ಸಿಸ್ ಸಪೋರ್ಟ್ ಉಳ್ಳಿರು ಥ್ಯಾಂಕ್ ಯು ಶಾಂತಿ ಸಿಸ್ ದೊಂಡೆ ಪೂರ ಮಕ್ಕಳು ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ರವಿ ಅವರು ಬಂದರು ಥ್ಯಾಂಕ್ ಯು ರವಿ ಅವರೇ ಥ್ಯಾಂಕ್ ಯು ಲೈವಿಗೆ ಬಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ರವಿ ಅವರಿಗೆ ಕಾಫಿ ಆಯಿತಾ ಸಾಯಂಕಾಲ ಕಾಫಿ ಕುಡಿಯೋ ಅಭ್ಯಾಸ ಉಂಟಾ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ ರವಿ ಅವರು 20 ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ರವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಹಾಯ್ ಅಂತ ಹೇಳ್ತಾ ಇದ್ದೆ ಇಲ್ಲ ಕುಡಿಯೋಕೆ ಇಲ್ಲ ಓಕೆ ಕೆಲವರು ಕುಡಿಯೋದಿಲ್ಲ ಸಾಯಂಕಾಲ ಓಕೆ ಹಾಯ್ ಅಂತ ರವಿ ಅವರು ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಜಾನು ಈ ರಾಜನ್ ನೀನೆ ಕ್ವೀನು ಹಾಯ್ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದೆ ರವಿ ಅವರು ಥ್ಯಾಂಕ್ ಯು ರವಿ ಅವರೇ ಅರೆಗೆ ಹೊಸ ವರ್ಷ ಮುಗಿದು ಜಾಂದ ಅಂದು ತೋಜೋಡಿಯೇ ಅರೆಗೆ ಹೊಸ ವರ್ಷ ಮುಗಿದು ತೋಜೋಡು ಅತ್ತು ಬಿಸಿ ಇಲ್ಲೇರ ಅಂದಿಯೇ ಬಿಸಿ ಇಪ್ಪೊಡಲ್ಲ ಬೇಲೆಡ್ ಬಿಸಿ ಇಪ್ಪೋಡು ಶಾಂತಿ ಸಪೋರ್ಟಲ್ಲಿದ್ದಾರೆ ಈಗಿನ ವೀಡಿಯೋ ಮಾಡ್ತಾರೆ ಒಳ್ಳೆ ಪೋದುಪ್ಪಾರ್ ತಿರ್ಗ್ಯಾರೆ ಶಾಂತಿ ಥ್ಯಾಂಕ್ ಯು ನಾನು ಒಂಟೆ ಕೊಟ್ಟು ಮೈಕದಿ ಎಡ ಮುಲ್ಪ ಮೈಕದೀಪಿರಿ ನೀನು ಶುಕ್ರವಾರ ಭಜನೆ ಐತೆ ಮೈಕದೀಪಿರ ಅಂದ್ರೆ ಮೈಕದಿ ಎಡ ಲೈವ್ ಎಂಡ್ ಬಲ್ಪು ಶಾಂತಿ ಸಪೋರ್ಟ್ ಥ್ಯಾಂಕ್ ಯು ಶಾಂತಿ ಸಪೋರ್ಟು ಥ್ಯಾಂಕ್ ಯು ಶಾಂತಿ ಥ್ಯಾಂಕ್ ಯು ದಾದಿ ಕಜಿಪಿ ಶಾಂತಿ ಕಜಿಪ್ ದಾದ ಪನ್ನೀರು ನನ್ನ ಮೆಸೇಜ್ ಓದಿದೆ ನಾನು ಕಜಿಪ್ದ
ಶಾಂತಿ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಗಲ್ಲು ಗಲ್ಲೇನು ಗೆಜ್ಜೆ ಗಲ್ಲು ತಾದಿಮಿತ ಗೆಜ್ಜೆ ಗಲ್ಲು ತಾದಿಮಿತ ಬಂದಿದ ರಂಗನ್ ಬಂದಿದ ಮ್ಯಾಲೆ ಚೆನ್ನಿದದೋ ಕುಳಿಯೋ ಓ ಬಂದಿದ ರಂಗನ್ ಬಂದಿದ ಮ್ಯಾಲೆ ಚೆನ್ನಿದದೋ ಕುಳಿಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಂದಿರನೇ ಎತ್ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತಿಹನೆ. ಶಾನ್ಸಿಸ್ ಸಪೋರ್ಟ್ ಥ್ಯಾಂಕ್ ಯು ಶಾನ್ಸಿಸ್. ನಾನು ಲೈವ್ ಎಂಡ್ ಮಲ್ಪೇವೆ ಬೇಳೆನುಂಡು. ಥ್ಯಾಂಕ್ ಯು ಸೋ ಮಚ್. ಲೈವ್ ಎಂಡ್ ಮಲ್ಪೆ. ಹಾಯ್, ಹೆಸರೆಂತ? ಆದ್ಯ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಶಾನ್ಸಿಸ್. ಥ್ಯಾಂಕ್ ಯು. ಎಲ್ಲ ಕಾಣೆ ತಿಕ್ಕುಗಳ ನಾ ಬಾಯವೇ ಶಾನ್ಸಿಸ್. ಥ್ಯಾಂಕ್ ಯು.